ಇವತ್ತು ನಮ್ಮದು ಲಯನ್ಸಿನ 50ನೇ ವರ್ಷದ ಸುವರ್ಣ ಸಂಭ್ರಮದ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನವೆಂಬರ್ 4ರಂದು ನಮ್ಮ ಬೆಳ್ತಂಗಡಿಗೆ ರಾಜ್ಯಪಾಲರ ಅಧಿಕೃತ ಭೇಟಿ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜ ಬಗ್ಗೆ ತುಂಬ ಕೆಲಸವನ್ನು ನಾವು ಮಾಡ್ತಿದ್ದೇವೆ. ನಮ್ಮ ಈ ಸಲದ ಗುರಿ ಏನಂದರೆ, ರಾಜ್ಯಪಾಲರ ಕಾರ್ಯಕ್ರಮದಲ್ಲಿ 50 ಸೇವಾ ಚಟುವಟಿಕೆ ಮಾಡುವಂತಹ ಗುರಿಯನ್ನು ನಾವು ಇಟ್ಕೊಂಡಿದ್ದೇವೆ. ಅದರೊಟ್ಟಿಗೆ 4 ಮನೆಯ ಹಸ್ತಾಂತರ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಅದೇ ರೀತಿ 3 ನಮ್ಮ ಎನ್.ಎ. ಗೋಪಾಲ್ ಶೆಟ್ಟರ ಸ್ಮಾರಕಾರ್ಥ 3 ಇದು ಬಸ್ ಸ್ಟ್ಯಾಂಡನ್ನು ನಾವು ಅವತ್ತು ಹಸ್ತಾಂತರ ಮಾಡಲಿಕ್ಕಿದ್ದೇವೆ. ಅದರೊಟ್ಟಿಗೆ ಇನ್ನೂ ತುಂಬ ಸಮಾಜಮುಖಿ ಕೆಲಸವನ್ನು ಮಾಡ್ತಿದ್ದೇವೆ. ನಮ್ಮದು ಪ್ರಥಮವಾಗಿ ನಾವು 4 ಮನೆ ಹಸ್ತಾಂತರ. ನಾಳ ಗ್ರಾಮದ ಶಶಿಕಲಾ ಎಂಬವರಿಗೆ ನಾವು ಒಂದು 8 ಲಕ್ಷದ ಚಿಲ್ಲರೆಯಲ್ಲಿ ನಾವೊಂದು ಮನೆಯನ್ನು ಹಸ್ತಾಂತರ ಮಾಡಿದ್ದೇವೆ. ಅದೇ ರೀತಿ ರೇಷ್ಮೆ ರೋಡಿನ ನಮ್ಮ ಗುಲಾಬಿ ಅವರಿಗೆ 2,30,000ದಲ್ಲಿ ಒಂದು ಮನೆಯನ್ನು ಹಸ್ತಾಂತರ ಮಾಡ್ತಿದ್ದೇವೆ. ಅದೇ ರೀತಿ ದೇವಿದಾಸ್ ಶೆಟ್ಟಿ ಇಬರೋಡಿ ಅವರ ಪ್ರಾಯೋಜಕದಲ್ಲಿ ಪಡಾಂಗಡಿ ಚಂದ್ರಕಲಾ ನಾಯ್ಕ ಕುಟುಂಬಕ್ಕೆ 7 ಸೆನ್ಸ್ ಜಾಗವ ಹಸ್ತಾಂತರ ಮುಖಾಂತರ 8,5 ಲಕ್ಷದಲ್ಲಿ ಅವರಿಗೆ ಮನೆಯ ಪ್ರಾಯೋಜಕವನ್ನು ಲಯನ್ಸ್ ಕ್ಲಬ್ಬಿಂದ ನಾವು ಮಾಡ್ತಿದ್ದೇವೆ. ಅನಂತರ ನಿಡ್ಕಲ್ನಲ್ಲಿ ಲಯನ್ಸ್ ಕ್ಲಬ್ಬಿನ ಸಹಕಾರದೊಟ್ಟಿಗೆ ಸೀನಾ ಎಂಬವರಿಗೆ ಒಂದು ಮನೆಯನ್ನು ನಾವು 6,80,000 ವೆಚ್ಚದಲ್ಲಿ ಮನೆ ನಿರ್ಮಾಣ ಕಾರ್ಯವನ್ನು ಅವರಿಗೆ ಮಾಡಿ ರಾಜ್ಯಪಾಲರಿಂದ ಹಸ್ತಾಂತರ ಮಾಡ್ತಿದ್ದೇವೆ. ಅದೇ ರೀತಿ 3 ಕಡೆ ನಾವು ಪ್ರಯಾಣಿಕರ ತಂಗುದಾಣದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದು ಬೆಳ್ತಂಗಡಿ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿಗೆ ಕಾರಣರಾದಂತಹ ಎನ್.ಎ. ಗೋಪಾಲ್ ಶೆಟ್ಟರ ಈಗ ಅವರ ಸ್ಮಾರಕಾರ್ಥ ಅವರ ಫ್ಯಾಮಿಲಿ ಟ್ರಸ್ಟ್ ಮತ್ತು ಲಯನ್ಸ್ ಕ್ಲಬ್ನ ಪ್ರಾಯೋಜಕತ್ವದಲ್ಲಿ ನಾವು ಒಂದು ಲಾಯ್ಲಾ ಗ್ರಾಮದ ಪುತ್ರಬೈಲ್ನ ಕುವೆಟ್ಟು ಗ್ರಾಮದಲ್ಲಿ, ಅನಂತರ ಲಾಯ್ಲಾ ಪುತ್ರಬೈಲು ಕುವೆಟ್ಟು ಗ್ರಾಮದ ಶಕ್ತಿನಗರ ಮತ್ತು ಪಣಜಾಲೆಂಬಲ್ಲಿ ನಾವು 3 ಕಡೆ ನಾವು ಬಸ್ಸು ನಿಲ್ದಾಣದ ವ್ಯವಸ್ಥೆಯನ್ನು ಮಾಡ್ತಿದ್ದೇವೆ. ಅನಂತರ ನಾವು ನಮ್ಮ ಲಯನ್ಸ್ ಸಂಸ್ಥೆಯ ಲಯನ್ಸ್ ಸಂಸ್ಥೆಯ ನಮ್ಮದೇ ಆದೊಂದು ಕಟ್ಟಡ ಉಂಟು. ಅದರ ಕಾಮಗಾರಿಯನ್ನು ಪುನರ್ ನಿರ್ಮಾಣ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. 82 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆ ಕಾಮಗಾರಿಯನ್ನು ಮಾಡ್ತಿದ್ದೇವೆ. ಅದರ ನೇತೃತ್ವವನ್ನು ನಾವು ರಾಜು ಶೆಟ್ಟಿ ಅವರ ಮುಂದಾಳತ್ವದಲ್ಲಿ ಮಾಡಿ ನಾಳ್ದು ರಾಜ್ಯಪಾಲರ ಭೇಟಿಯ ಕಾರ್ಯಕ್ರಮದಲ್ಲಿ ಅದನ್ನು ಕೂಡ ನಾವು ಕೆಸರುಗಲ್ಲು ಕಾರ್ಯಕ್ರಮ ಮುಖಾಂತರ ನಾವು ಆ ಕಾರ್ಯವನ್ನು ನೆರವೇರಿಸಿದ್ದೇವೆ. ಅನಂತರ ನಮ್ಮದೊಂದು ಏನು ಕಾರ್ಯಕ್ರಮ ಅಂದರೆ, ಟೋಟಲ್ ನಮ್ಮದು 50 ಸೇವಾ ಚಟುವಟಿಕೆ ಕಾರ್ಯಕ್ರಮ. ಅದರೊಟ್ಟಿಗೆ ನಾವು ರಾಜ್ಯಪಾಲರ ಭೇಟಿಯ ದಿವಸದ ನಡೆಯುವಂತಹ ಕಾರ್ಯಕ್ರಮ. ಅದರಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ನಾವು ಪೊಲೀಸ್ ಕೌಂಟರ್ ಫುಲ್ ಟೇಬಲ್ ವ್ಯವಸ್ಥೆಯನ್ನು ನಾವು ಮಾಡ್ತಿದ್ದೇವೆ. ಅನಂತರ ಅನುಗ್ರಹ ವೃದ್ಧಾ ಕೇಂದ್ರಕ್ಕೆ ಆಹಾರ ಸಾಮಗ್ರಿ ವಿತರಣೆ, ಬೆಳ್ತಂಗಡಿ ಮಾದರಿ ಶಾಲೆಗೆ ನೀರು ಶುದ್ಧೀಕರಣ ಘಟಕ, ಹಿಂದೆಬೆಟ್ಟು ಸರ್ಕಾರಿ ಶಾಲೆಗೆ ಪೀಠೋಪಕರಣ ಹಸ್ತಾಂತರ, ಮುಂಡಾಜೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಧ್ವಜಕಟ್ಟೆ ಹಸ್ತಾಂತರ. ಅನಂತರ ನಾವು ತುಂಬ ಶಾಲೆಗಳಿಗೆ ಇರ್ಬೋದು, ಅನಂತರ ನಮ್ಮ ಬಡಬಗ್ಗರಿಗಿರ್ಬೋದು ಮತ್ತು ಅನಾಥ ಮಕ್ಕಳಿಗಿರ್ಬೋದು, ಅವರಿಗೆ ಕೂಡ ನಾವು 50 ಸೇವಾ ಚಟುವಟಿಕೆ ಕಾರ್ಯವನ್ನು ನಾವು ಇಟ್ಕೊಂಡಿದ್ದೇವೆ. ನಾವು ಮುಂಚೆ ಕೂಡ ಈ ಕಾರ್ಯಕ್ರಮದ ಮುಂಚೆ ಕೂಡ ನಾವು ತುಂಬ ಕೆಲಸವನ್ನು ಮಾಡಿಕೊಂಡು ಬಂದಿದ್ದೇವೆ. ಅದೇ ರೀತಿ ನಾಳ್ದು ನಮಗೆ ರಾಜ್ಯಪಾಲರ ನಮ್ಮ 4ನೇ ತಾರೀಕಿನ ಭೇಟಿ ಕಾರ್ಯಕ್ರಮ. ಅದು ನಮ್ಮದು 5 ಗಂಟೆಗೆ ನಾವು ಅಯ್ಯಪ್ಪ ದೇವಸ್ಥಾನದಿಂದ ನಾವು ಚರ್ಚಿ ರೋಡ್ನಿಂದ ಸಭಾಂಗಣ ರಾಜ್ಯಪಾಲರನ್ನು ನಾವು ಅವರನ್ನು ವಾಹನ ಜಾಥದ ಮೂಲಕ ನಾವು ಸಭಾಂಗಣಕ್ಕೆ ಕರೆದ ವ್ಯವಸ್ಥೆ ಮಾಡಿದ್ದೇವೆ. ಮತ್ತು ನಾನು ಏನು ಹೇಳುವುದಂದರೆ, ನಾವು ನಮ್ಮದು ಈಗಿನ 50ನೇ ವರ್ಷದ ಕಾರ್ಯಕ್ರಮ ನಾವು ನಮ್ಮಿಂದ ಮತ್ತು ನಮ್ಮ ಸಮಾಜಮುಖಿ ಏನು ನಮ್ಮ ಲಯನ್ಸ್ ಸಂಸ್ಥೆ ಎಲ್ಲ ಸೇರಿ ನಮ್ಮ ಬೆಳ್ತಂಗಡಿ ತಾಲೂಕಿನ ಎಲ್ಲರ ಮುಖಾಂತರ ಸೇರಿ ನಾವು ಈ ಕಾರ್ಯಕ್ರಮವನ್ನು 500 ಕಾರ್ಯಕ್ರಮ ಮಾಡುವಂಥ ಆಶೆಯನ್ನು ಇಟ್ಕೊಂಡಿದ್ದೇವೆ. ಅದರೊಟ್ಟಿಗೆ ನಾಳ್ದು ರಾಜ್ಯಪಾಲರ ಭೇಟಿ ಕಾರ್ಯಕ್ರಮ. ಈ ರಾಜ್ಯಪಾಲರ ಭೇಟಿ ಕಾರ್ಯಕ್ರಮಕ್ಕೆ ನಮ್ಮದು 5:30 ಗಂಟೆಗೆ ನಮ್ಮದು ಸ್ಟಾರ್ಟ್ ಆಗ್ತದೆ. ಅನಂತರ 8-8:30ಗೆ ನಮ್ಮ ಆ ಕಾರ್ಯಕ್ರಮ ಮುಗಿತದೆ. ನಾನು ಏನು ಹೇಳೋದಂದರೆ, ಈ ನಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನೀವು ಪತ್ರಿಕಾ ಪ್ರತಿನಿಧಿಗಳು ನಮಗೆ ತುಂಬ ಸಹಕಾರ ಕೊಟ್ಟಿದ್ದೀರಿ. ನಮ್ಮ ಏನು ಲಯನ್ಸಿನ ಏನು ಕೆಲಸ ಉಂಟು ಅದನ್ನು ನೀವು ಎಲ್ಲ ಸಮಾಜಕ್ಕೆ ನಿಮ್ಮ ಪೇಪರ್ ಬರವಣಿಗೆ ಮುಖಾಂತರ ಅದನ್ನು ಎಲ್ಲರಿಗೂ ತೋರಿಸಿ ಕೆಲಸ ಮಾಡಿದ್ದೀರಿ. ನಿಮಗೆಲ್ಲರಿಗೂ ನಾನು ಲಯನ್ಸ್ ಸಂಸ್ಥೆಯಿಂದ
ನಮ್ಮ ತುಂಬ ಹೃದಯದ ಸ್ವಾಗತ ಮಾಡುತ್ತಾ, ಅದೇ ರೀತಿ ನಾಳೆ ನಡೆಯುವಂತಹ ನಮ್ಮದು ನವೆಂಬರ್ 4 ನಡೆಯುವಂತಹ ಕಾರ್ಯಕ್ರಮಕ್ಕೆ ನೀವು ಎಲ್ಲರೂ ನಮ್ಮ ಕಾರ್ಯಕ್ರಮಕ್ಕೆ ಇದನ್ನೇ ನೀವು ಆಮಂತ್ರಣ ಅಂತ ತಗೊಂಡು ಈ ಕಾರ್ಯಕ್ರಮ ಬಂದು ಎಲ್ಲರೂ ಅದನ್ನು ನಮ್ಮೊಂದು ಏನು ಚಿಕ್ಕ ಒಂದು ಆತಿಥ್ಯ ಉಂಟು, ಅದನ್ನು ಎಲ್ಲರೂ ನೀವು ಸ್ವೀಕರಿಸಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಮತ್ತೊಂದು ಹೇಳಿಕೊಂಡು, ನಾವು ಸುವರ್ಣ ಮಹೋತ್ಸವದ 50ನೇ ವರ್ಷ ಸುವರ್ಣ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಒಂದು 4 ತಿಂಗಳ ನಂತರ ಆ ಕಾರ್ಯಕ್ರಮವನ್ನು ಒಂದು ವಿಶಿಷ್ಟ ರೀತಿಯಲ್ಲಿ ಚಂದದಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ 50ನೇ ವರ್ಷ ಕಾರ್ಯಕ್ರಮ ಇನ್ನು ಆಗಿದೆ, ಅದು 50ನೇ ವರ್ಷ ನೆನಪಲ್ಲಿ ಆ ಥರ ಒಂದು ಕಾರ್ಯಕ್ರಮ ಚಂದದಲ್ಲಿ ನಿಮ್ಮೆಲ್ಲರ ಸಹಕಾರದಲ್ಲಿ ಚಂದದಲ್ಲಿ ತುಂಬ ಒಂದು 200-300 ಸೇವಾ ಚಟುವಟಿಕೆ ಇಟ್ಕೊಂಡು ಎಲ್ಲ ಊರಿನ ಗಣ್ಯರನ್ನು ಗುರುತಿಸಿ, ಯಾಕೆಂದರೆ ನಮ್ಮ ಊರಿನಲ್ಲಿ ತುಂಬ ಜನ ಇವತ್ತು ಶಿಕ್ಷಕರು ಇದ್ದಾರೆ, ತುಂಬ ಕೃಷಿಕರಿದ್ದಾರೆ, ತುಂಬ ಜನ ವೈದ್ಯಕರಿದ್ದಾರೆ, ಅವರಿಗೆ ಕೂಡ ಅವರನ್ನು ಗುರುತಿಸುವಂತಹ ಕೆಲಸವನ್ನು ಮಾಡಿ ಆ ಮುಖಾಂತರ 550ನೇ ವರ್ಷದ ಕಾರ್ಯಕ್ರಮವನ್ನು ಚೆಂದಲ್ಲಿ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ನಮ್ಮ ಲಯನ್ಸ್ ಕ್ಲಬ್ ಬೆಳ್ತಂಗಡಿ ಅಧ್ಯಕ್ಷರಾದಂಥ ಲಯನ್ ಉಮೇಶ್ ಶೆಟ್ಟರು ಈಗಾಗಲೇ ನಮ್ಮ ರಾಜ್ಯಪಾಲರ ಭೇಟಿಯ ಶುಭ ಸಂದರ್ಭದಲ್ಲಿ ನಮ್ಮ ಸೇವಾ ಕಾರ್ಯಕ್ರಮಗಳ ಬಗ್ಗೆ ವಿವರನ್ನು ನೀಡಿದ್ದಾರೆ. ಎಲ್ಲ ಮಾಧ್ಯಮದ ಮಿತ್ರರೇ, ದೃಶ್ಯ ಮಾಧ್ಯಮದ ಮಿತ್ರರೇ, ನಮ್ಮ ಈ ವರ್ಷದ ಧ್ಯೇಯವಾಕ್ಯ ಬಿ ಕೈಂಡ್ ಸ್ಮೈಲ್ ಎಂಬ ಧ್ಯೇಯವಾಕ್ಯದಡಿ ಸುಮಾರು 50 ವರ್ಷದಿಂದ ಬೆಳ್ತಂಗಡಿಯಲ್ಲಿ ಲಯನ್ಸ್ ಕ್ಲಬ್ ಸಮಾಜಮುಖಿ ಕೆಲಸಗಳಲ್ಲಿ ನಿರತವಾಗಿದೆ. ಈ ವರ್ಷ ಯುವ ಉದ್ಯಮಿ ದುರ್ಗಾ ಇಂಡಸ್ಟ್ರೀಸ್ನ ಮಾಲಕರಾದಂತಹ ಲಯನ್ ಉಮೇಶ್ ಶೆಟ್ಟಿಯವರು ನಮ್ಮ ಬೆಳ್ತಂಗಡಿ ಲಯನ್ಸ್ ಕ್ಲಬ್ನ ಚುಕ್ಕಾಣಿ ಹಿಡಿದ ನಂತರ ಈಗಾಗಲೇ ನಾವು ಹಲವು ಕಾರ್ಯಕ್ರಮಗಳನ್ನು ಆರೋಗ್ಯ ಕ್ಷೇತ್ರದಲ್ಲಿ ಆಗಿರ್ಬೋದು, ವಿದ್ಯಾ ಕ್ಷೇತ್ರದಲ್ಲಿ ಆಗಿರ್ಬೋದು, ಕ್ರೀಡಾ ಕ್ಷೇತ್ರದಲ್ಲಿ ಆಗಿರ್ಬೋದು, ಸಮಾಜಮುಖಿಯಾಗಿ ಹಲವು ಕಾರ್ಯಕ್ರಮಗಳು ಈಗಾಗಲೇ ನಾವು ಮಾಡಿ ಮುಗಿಸಿದ್ದೇವೆ. ಇದೇ ಬರುವ 4ನೇ ತಾರೀಕಿನಂದು ನಮ್ಮ ಜಿಲ್ಲೆಯ ರಾಜ್ಯಪಾಲರಾಗಿರ್ತಕ್ಕಂತಹ ಲಯನ್ ಡಾಕ್ಟರ್ ಮೆಲ್ವಿನ್ ಡಿಸೋಜಾ PMJF ಅವರು ನಮ್ಮ ಬೆಳ್ತಂಗಡಿಗೆ ಅಧಿಕೃತ ಭೇಟಿ ನೀಡುವಂತಹ ಸಂದರ್ಭದಲ್ಲಿ ನಾವು ಹಲವು ಕಾರ್ಯಕ್ರಮಗಳನ್ನು ಲೋಕಾರ್ಪಣೆ ಮಾಡಲಿಕ್ಕಿದ್ದೇವೆ. ಮುಖ್ಯವಾಗಿ ನಾವು ಬೆಳಿಗ್ಗೆ 9 ಗಂಟೆಗೆ ನಮ್ಮ ಜಿಲ್ಲಾ ರಾಜ್ಯಪಾಲರು ನಮ್ಮ ಲಯನ್ಸ್ ಕ್ಲಬ್ ಬೆಳ್ತಂಗಡಿಗೆ ಆಗಮಿಸ್ತಾರೆ. ಅದರ ನಂತರ ನಾವು ಲಯನ್ಸ್ ಕ್ಲಬ್ ಬೆಳ್ತಂಗಡಿಯಿಂದ ಈ ವರ್ಷ ಲೋಕಾರ್ಪಣೆ ಮಾಡಲಿಕ್ಕಿರುವಂತಹ ಲಯನ್ಸ್ ಸೇವಾ ಕಟ್ಟಡ ಸುಮಾರು 80 ಲಕ್ಷ ವೆಚ್ಚದಲ್ಲಿ ನಮ್ಮ ನಗರ ಪಂಚಾಯತ್ ಮುಂಭಾಗದಲ್ಲಿ ಅದು ತಲೆ ಎತ್ತಿ ನಿಲ್ಲಕ್ಕಿದೆ. ಅದರ ಒಂದು ಶಂಕುಸ್ಥಾಪನೆಯನ್ನು ನಮ್ಮ ರಾಜ್ಯಪಾಲರು ನೆರವೇರಿಸಲಿಕ್ಕಿದ್ದಾರೆ. ಅದ ನಂತರ ನಮ್ಮ ಆರಕ್ಷಕ ಠಾಣೆಗೆ, ಬೆಳ್ತಂಗಡಿ ಆರಕ್ಷಕ ಠಾಣೆಗೆ ಪೀಠೋಪಕರಣಗಳನ್ನ ನೀಡುವಂತಹ ಒಂದು ಕಾರ್ಯಕ್ರಮ. ಅಲ್ಲಿಂದ ನಮ್ಮ ರಾಜ್ಯಪಾಲರು ಮುಂದೆ ನಮ್ಮ ಸುದೇಮಗರ್ನಲ್ಲಿರುವಂತಹ ಆರ್ಫನೇಜ್ ಹೋಮ್ ಅಂದರೆ ವೃದ್ಧಾಶ್ರಮಕ್ಕೆ ತೆರಳಿ ಅಲ್ಲಿ ನಾವು ಕೆಲವು ಆಹಾರ ವಸ್ತುಗಳನ್ನು ಅಲ್ಲಿ ನೀಡಲಿಕ್ಕಿದ್ದೇವೆ. ಅದರ ನಂತರ ನಾವು ನಮ್ಮ ಅಧ್ಯಕ್ಷರ ಮುತುವರ್ಜಿಯಿಂದ ಈಗಾಗಲೇ 4 ಮನೆಯನ್ನು ನಾವು ಸಮಾಜಮುಖಿಯಾಗಿ ನೀಡಲಿಕ್ಕಿದ್ದೇವೆ. ಅವು ಈಗಾಗಲೇ ಅದರ ನಿರ್ಮಾಣ ಕಾರ್ಯಗಳು ನಡೆದಿದೆ. ಈ ಒಂದು ಕಾರ್ಯಕ್ರಮ ಸಹ ನಡೀಲಿಕ್ಕಿದೆ. ನಮ್ಮ ನಾಳದಲ್ಲಿ 1 ಮನೆ, ಅದರ ನಂತರ ಗೇರುಕಟ್ಟೆಯಲ್ಲಿ 1 ಮನೆ, ಪಡಂಗಡಿಯಲ್ಲಿ 1 ಮನೆ, ಲಯನ್ ದೇವದಾಸ್ ಶೆಟ್ಟಿ ಹಿಬರವಡಿ ಇವರ ಒಂದು ಪ್ರಾಯೋಜಕತ್ವದಲ್ಲಿ ನಡೆಯುವಂತಹ ಮನೆಗಳನ್ನು ಸಹ ನಾವು ಲೋಕಾರ್ಪಣೆ ಮಾಡಲಿಕ್ಕಿದ್ದೇವೆ. ಮತ್ತು ಲಯನ್ NA ಗೋಪಾಲ್ ಶೆಟ್ಟಿ ಅವರ ಸ್ಮರಣಾರ್ಥ ಈಗಾಗಲೇ 3 ಬಸ್ ನಿಲ್ದಾಣಗಳನ್ನು ನಾವು ನವೀಕರಣಗೊಳಿಸಿ ಅದನ್ನು ಲಾಯಲ ಗ್ರಾಮದ ಹೊಕ್ಕಿಲದಲ್ಲಿ ಒಂದು ಲೋಕಾರ್ಪಣೆ ಮಾಡಲಿಕ್ಕಿದ್ದೇವೆ. ಮುಂದೆ ಕುವೆಟ್ಟು ಗ್ರಾಮದ ಪಣೆಜೋಲ್ ಮತ್ತು ರೇಷ್ಮೆ ರೋಡಿನಲ್ಲಿ ಸಹ 2 ಬಸ್ ನಿಲ್ದಾಣಗಳನ್ನ ನಾವು ಲೋಕಾರ್ಪಣೆ ನಮ್ಮ ಜಿಲ್ಲಾ ರಾಜ್ಯಪಾಲರ ಮುಖೇನ ಮಾಡಲಿಕ್ಕಿದ್ದೇವೆ. ತದನಂತರ ಉಜಿರೆಯಲ್ಲಿರುವಂತಹ ಒಂದು ಸಾನ್ನಿಧ್ಯ ಅಂಡ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಚಿಲ್ಡ್ರನ್ ಅಲ್ಲಿ ಹೋಗಿ ಆ ಒಂದು ಮಕ್ಕಳಿಗೆ ಸಹ ನಾವು ಮಾನಸಿಕ ಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನು ಸಹ ನಮ್ಮ ಅಧ್ಯಕ್ಷರ ನಾಯಕತ್ವದಲ್ಲಿ ಮಾಡಲಿಕ್ಕಿದ್ದೇವೆ. ಮುಂದೆ ನಮ್ಮ ನಿಡ್ಗಲ್ನಲ್ಲಿ ಒಂದು ಶೀನಾ ಎಂಬವರಿಗೆ ನಾವು ಲಯನ್ಸ್ ವತಿಯಿಂದ ಮನೆಯನ್ನು ನೀಡಿ ಅದನ್ನು ಸಹ ನಾವು ಅವರಿಗೆ ನೀಡುವಂಥ ಕೆಲಸ ಮಾಡಲಿಕ್ಕಿದೆ. ಮುಂದೆ ನಮ್ಮ ಮುಂದಾಜಿಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಒಂದು ಧ್ವಜಸ್ತಂಭವನ್ನು ನೀಡಿ ಅದನ್ನು ಸಹ ನಾವು ಲೋಕಾರ್ಪಣೆ ಮಾಡುವಂತಹ ಕೆಲಸವನ್ನು ಮುಂದೆ ಮಾಡಲಿಕ್ಕಿದ್ದೇವೆ. ಆ ಮಧ್ಯದಲ್ಲಿ ನಮ್ಮ ಸೇವಾ ಲಯನ್ಸ್ ಕ್ಲಬ್ ವತಿಯಿಂದ ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ. ನಮ್ಮ ಬೆಳ್ತಂಗಡಿ ಸಂತಕಟ್ಟೆ ಮುಂಭಾಗದಿಂದ ಹೋಲಿ ರೆಡಿಮರ್ ಆಡಿಟೋರಿಯಂನ ತನಕ ನಮ್ಮ ಜಿಲ್ಲಾ ರಾಜ್ಯಪಾಲರನ್ನು ಮೆರವಣಿಗೆಯಲ್ಲಿ ಕೊಂಡೊಯ್ದು ಅಲ್ಲಿ ಸಭಾ ಕಾರ್ಯಕ್ರಮ ಮತ್ತು BOD ಕಾರ್ಯಕ್ರಮ ನಡೀಲಿಕ್ಕಿದೆ. ಸಭೆಯ ವೇದಿಕೆಯಲ್ಲಿ ಸಹ ಹಲವು ಸಮಾಜಮುಖಿ ಕೆಲಸಗಳು ನಮ್ಮ ಜಿಲ್ಲಾ ರಾಜ್ಯಪಾಲರ ಮುಖೇನ ನಮ್ಮ ಅಧ್ಯಕ್ಷರು ಮಾಡಲಿಕ್ಕಿದ್ದಾರೆ. ಎಲ್ಲ ಕಾರ್ಯಕ್ರಮಗಳಿಗೂ ಸಹ ತಾವು ಈಗಾಗಲೇ ಒಂದು ಹಲವು 12 ಲಕ್ಷದ ಸೇವಾ ಕಾರ್ಯಕ್ರಮಗಳು ನಮ್ಮ ಅಧ್ಯಕ್ಷರ ಮುಖೇನ ನಮ್ಮ ಬೆಳ್ತಂಗಡಿ ಕ್ಲಬ್ಬಿಂದ ಮುಗ್ದಿದೆ. ಮುಂದೆಯೂ ಸಹ ಒಂದಷ್ಟು ಕೆಲಸಗಳನ್ನು ಮಾಡುವಂತಹ ಯೋಜನೆಗಳು ನಮ್ಮ ಅಧ್ಯಕ್ಷರ ಮನದಲ್ಲಿದೆ. ಅದಕ್ಕೆ ಪೂರಕವಾಗಿ ಈಗಾಗಲೇ ನಮ್ಮ ಲಯನ್ಸ್ ಕ್ಲಬ್ ಬೆಳ್ತಂಗಡಿ ಕಾರ್ಯಪ್ರವೃತ್ತವಾಗಿದೆ. ಈ ನಿಟ್ಟಿನಲ್ಲಿ ನಾವು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳಿಗೆ ತಾವು ಉತ್ತಮ ಪ್ರಚಾರವನ್ನು ಈ ತನಕ ನೀಡಿದ್ದೀರಾ. ಮುಂದೆಯೂ ಸಹ ಎಲ್ಲ ಪತ್ರಿಕಾ ಮಾಧ್ಯಮದ ಬಂಧುಗಳು ಈ ಒಂದು ಕೆಲಸವನ್ನು ಮಾಡಿ ದೃಶ್ಯ ಮಾಧ್ಯಮದ ಮುಖಾಂತರ ನಮ್ಮ ಕೆಲಸ ಕಾರ್ಯಗಳನ್ನು ನಾವು ಸೇವೆ ಮಾಡುವಂಥದ್ದು ಮತ್ತೊಬ್ಬರಿಗೆ ತಿಳಿಬಾರ್ದು. ಆದರೂ ಸಹ ನಾವು ನಮ್ಮ ಸೇವೆಗಳು ಇನ್ನೊಬ್ಬರಿಗೆ ಮಾದರಿ ಆಗಬೇಕು, ಇನ್ನೊಬ್ಬರು ಪ್ರೇರಣೆ ಪಡಿಬೇಕೆಂಬ ದೃಷ್ಟಿಯಲ್ಲಿ ಮಾಡುವಂತಹ ಎಲ್ಲ ಕಾರ್ಯಕ್ರಮಗಳಿಗೆ ತಾವು ಒಂದಷ್ಟು ಪ್ರಚಾರವನ್ನು ನೀಡಿ ನಮ್ಮ ಲಯನ್ಸ್ ಸೇವೆಗೆ ತಾವು ಪ್ರೇರಣೆ ನೀಡಬೇಕಂತ ಈ ಮೂಲಕ ನಿಮ್ಮಲ್ಲಿ ವಿನಂತಿಸ್ತಾ ಈ ಒಂದು
ಜಿಲ್ಲಾ ರಾಜ್ಯಪಾಲರ ಭೇಟಿಯ ಕಾರ್ಯಕ್ರಮದಲ್ಲಿ ತಾವು ಉಪಸ್ಥಿತರಿದ್ದು ನಮ್ಮ ಜೊತೆ ಸಹಕರಿಸಬೇಕು, ನಮ್ಮ ಆತಿಥ್ಯವನ್ನು ತಾವು ಸ್ವೀಕರಿಸಬೇಕಂತ ನಿಮ್ಮೆಲ್ಲರಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈಗಾಗಲೇ ನಮ್ಮ ಅಧ್ಯಕ್ಷರ ಒಂದು ಗುರಿ ಇದೆ, ತಾಲೂಕಿನಲ್ಲಿ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಸುವರ್ಣ ಸಂಭ್ರಮದಲ್ಲಿ ಮಾಡಬೇಕು. ಎಲ್ಲ ಪತ್ರಿಕಾ ಮಾಧ್ಯಮದಾಗಿರ್ಬೋದು, ಎಲ್ಲ ಸಮಾಜಮುಖಿಯಾಗಿ ಕೆಲಸ ಮಾಡುವಂಥ ಎಲ್ಲ ಗಣ್ಯರನ್ನು ಅಲ್ಲಿ ಗುರುತಿಸಿ ಅವರಿಗೆ ಒಂದು ನಾವು ಸಮಾಜಮುಖಿಯ ಕೆಲಸಗಳನ್ನು ನಿರ್ವಹಿಸಬೇಕೆಂಬ ಮನದಾಳದ ಅವರ ಇಚ್ಛೆ ಇದೆ. ಆ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳು ನಾವು ಮಾಡಲಿಕ್ಕೆ ಇಡೀ ದಿವಸ ಕಾರ್ಯಕ್ರಮ ಬೆಳಿಗ್ಗೆ 10 ಗಂಟೆಗೆ ಆರಂಭ ಆದರೆ ರಾತ್ರಿ 10 ಗಂಟೆವರೆಗೆ ಕಂಟಿನ್ಯೂ ಪ್ರೋಗ್ರಾಮ್. ಅದರೊಟ್ಟಿಗೆ ಅದಕ್ಕಿಂತ ಮೊದಲು ತಾಲೂಕಿನಲ್ಲಿ ಒಂದು ಇದರ ಪ್ರಚಾರಾರ್ಥ ಒಂದು ರಥ ಎಲ್ಲ ಮಾಡಬೇಕು ಅನ್ನೋ ಆಲೋಚನೆಗಳನ್ನು ಇಟ್ಕೊಂಡಿದ್ದೇವೆ, ಆಸೆ ಇಟ್ಕೊಂಡಿದ್ದಾರೆ. ನೆರವೇರಿದ್ರೆ ಮಾಡುವಂತ ನಮ್ದು 15 ದಿನಕ್ಕೊಮ್ಮೆ ನಮ್ಮ ಲಯನ್ಸ್ ಕ್ಲಬ್ಬಿನ ಪಾಕ್ಷಿಕ ಸಭೆ ನಡೀತದೆ. ಪ್ರತಿ ಸಭೆಯಲ್ಲೂ ಕೂಡ ಒಂದೊಂದು ಸೇವಾ ಚಟುವಟಿಕೆ ನಡೀತಾ ಇದೆ. ಈಗಾಗಲೇ ಸುಮಾರು 40ಕ್ಕಿಂತ ಜಾಸ್ತಿ ನಿರ್ಗತಿಕ ವಿದ್ಯಾರ್ಥಿಗಳಿಗೆ ನಾವು ವಿದ್ಯಾರ್ಥಿ ನಿಧಿಯನ್ನ ಈಗಾಗಲೇ ಪ್ರತಿ 15 ದಿವಸಕ್ಕೊಮ್ಮೆ ಕೊಡ್ತಾ ಇದ್ದೇವೆ. ರಿಕ್ಷಾ ಚಾಲಕರುಗಳನ್ನು ಗುರುತಿಸುವುದು, ಇಂಥ ಬೇರೆ ಬೇರೆ ಚಟುವಟಿಕೆ ನಿರಂತರ ನಡೀತಾನೆ ಇದೆ, ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಈ ವರ್ಷ ಅದು ವಿಶೇಷ. ಒಟ್ಟು 500 ಕಾರ್ಯಕ್ರಮ ಈ ವರ್ಷ ನಮ್ದು ದಾಖಲೆ ಆಗಬೇಕು. ಮತ್ತು ಜಿಲ್ಲೆಯಲ್ಲಿ ಮತ್ತೊಮ್ಮೆ ನಾವು 46ನೇ ವರ್ಷದಲ್ಲಿ ಲಯನ್ಸ್ ಕ್ಲಬ್ ಬೆಳ್ತಂಗಡಿ ಜಿಲ್ಲೆಯಲ್ಲಿ ಪ್ರಥಮ ಪ್ರಶಸ್ತಿ ಬಂದಿದೆ. ಈ ವರ್ಷ ಕೂಡ ಅದೇ ಗುರಿಯನ್ನು ಇಟ್ಟುಕೊಂಡು ನಾವು ಮುನ್ನಡೀತಾ ಇದ್ದೇವೆ. ಮತ್ತೆ ನಮ್ದೊಂದು ಏನು ವಿಶೇಷ ಅಂದರೆ, ನಮ್ಮ ಲಯನ್ಸ್ ಸಂಸ್ಥೆಯಲ್ಲಿ 72 ಜನ ಮೆಂಬರ್ಸ್ ಇದ್ದಾರೆ. 72 ಈಗ ಇದ್ದವರು, ಆಲ್ಮೋಸ್ಟ್ ಇದ್ದದ್ದು 72 ಇದ್ದಾರೆ. ನಾವೇನು ನಮ್ಮ ಉದ್ದೇಶ ಏನಂದರೆ, ವಾರದಲ್ಲಿ ಒಂದು ದಿವಸ 3 ಮನೆಯಲ್ಲಿ ಸೇವಾ ಚಟುವಟಿಕೆ ಆಗಬೇಕಂತ ಕಂಪಲ್ಸರಿ ನಾವು ತೀರ್ಮಾನ ಮಾಡಿದ್ದೇವೆ ಸದಸ್ಯರಲ್ಲಿ. ಆ ಮನೆಯ ಪಕ್ಕದ ಒಂದು ರಿಕ್ಷಾ ಡ್ರೈವರ್ ಇರ್ಬೋದು, ಅಲ್ಲದ್ರೆ ಮನೆಯ ಅಲ್ಲಿ ಮಕ್ಕಳು ಇರ್ಬೋದು, ಇಲ್ಲದ್ರೆ ಮನೆಯ ಎಲ್ಲಾದರೂ ಒಂದು ಸ್ವಲ್ಪ ಇದು ಮಾಡೋ ಹೆಂಗಸರು ಇದ್ದರೆ ಅವರನ್ನು ಒಂದು ಗುರುತಿಸಿ ಅವರ ಮನೆಯಲ್ಲಿ ಗುರುತಿಸಿದ್ರೆ, ಯಾಕಂದರೆ ಅವರಿಗೆ ಒಂದು ಮಾಮೂಲಿ ಬರೋ ರಿಕ್ಷಾ ಡ್ರೈವರ್ ಇರುತ್ತೆ, ಅವರಿಗೊಂದು ಖುಷಿ ಆಗ್ತದೆ ನಮ್ಮನ್ನು ಗುರುತಿಸುವಂಥ ಕಾರ್ಯಕ್ರಮ ಆಗ್ತದೆ. ಹಾಗೆ 72 ವಾರಕ್ಕೆ 3 ದಿವಸ 3 ಮನೆಯಲ್ಲಿ ಮಾಡುವಂಥ ಕೆಲಸವನ್ನು ಮಾಡಿಕೊಂಡಿದ್ದೀವಿ. ಈಗ ನಮ್ಮದು ಹೆಚ್ಚಾಂಶ ಆದಷ್ಟು ಕೆಲಸ ಆಗಿದೆ. ಯಾಕಂದರೆ ಈ ಲಯನ್ಸ್ ಸಂಸ್ಥೆ ಅಂದರೆ ಎಲ್ರಿಗೂ ಲಯನ್ಸ್ ಸಂಸ್ಥೆದು ವಿಚಾರ ಗೊತ್ತಿರೋದಿಲ್ಲ, ಮನೆಯವರಿಗೆ ಲಯನ್ಸ್ ಸಂಸ್ಥೆ ಅಂದರೆ ಗೊತ್ತಿರೋದಿಲ್ಲ. ಇದು ಬಂದ ತಕ್ಷಣ ಮನೆಯಲ್ಲಿ ಕಾರ್ಯಕ್ರಮ ಆದ ತಕ್ಷಣ ಎಲ್ರಿಗೂ ಗೊತ್ತಾಗ್ತದೆ ಲಯನ್ಸ್ ಸಂಸ್ಥೆ ಅಂದರೆ ಏನು ಅವರು ಲೇಟಾಗಿ ಬರ್ತಾರೆ, ಏನು ಅವ್ರು ರೀಸೆಂಟ್, ಏನು ಅವರ ಉದ್ದೇಶ ಅಂತ ಗೊತ್ತಾಗ್ತದೆ. ಕೆಲವರಂದರೆ ಮಂಗಳೂರಲ್ಲಿರೋ ಲಯನ್ಸ್ ಅಂದರೆ ಅದು ಒಂಥರ ಅದಾಗಿದೆ. ಆ ಥರ ನಮ್ದೀಗ ಇಲ್ಲಿ ನಮ್ಮದು ಮಾಡೋ ಕೆಲಸ ಒಂದು 4 ಜನಕ್ಕೆ ಪ್ರಯೋಜನ ಆಗೋ ಕೆಲಸ, ಆ ರೀತಿ ನಾವು ಮಾಡುವಂಥ ಎಲ್ಲ ನಮ್ಮ ಲಯನ್ಸ್ ಮೆಂಬರ್ ಒಟ್ಟಿಗೆ ಸೇರಿ ಆ ಉದ್ದೇಶನ ಇಲ್ಲಿ ಫಂಡ್ ಎಲ್ಲ ನಮಗೆ ಬರೋದಿಲ್ಲ, ನಾವು ಕಲೆಕ್ಷನ್ ಮಾಡಿ ಮಾಡುವಂಥದ್ದೆಲ್ಲ ನಾವು ನಮ್ಮ ಕೈಯಿಂದ ಆದಷ್ಟು ಮಾಡಿ ಆ ಥರ. ಈಗ ಸೇವಾ ಟ್ರಸ್ಟ್ ನಮ್ಮ ಲಯನ್ಸ್ ಕ್ಲಬ್ ಬಿಲ್ಡಿಂಗ್ ಅನ್ನ ಒಂದು ಸಮಿತಿ ಆಗಿದೆ. ಅದರಲ್ಲಿ ಲಯನ್ ರಾಜು ಶೆಟ್ಟಿ ಅವರು ಅದರ ಅಧ್ಯಕ್ಷರಾಗಿದ್ದಾರೆ, MG ಶೆಟ್ಟಿ ಅವರು ಗೌರವ ಅಧ್ಯಕ್ಷರಾಗಿ ಒಂದು ಸಮಿತಿ ನಮ್ಮ ಅಧ್ಯಕ್ಷರ ಮುತುವರ್ಜಿಯಿಂದ ಅದೆಲ್ಲ ನಡೀತಾ ಇದೆ. ಅಂದರೆ 49 ವರ್ಷದ ಮುಂಚೆ ನಮ್ಮದು ಹುಟ್ಟಾಕಿದ ಸಂಸ್ಥೆ. ಅದರ ಸ್ಥಾಪಕ ಸದಸ್ಯರು ಈಗ M ಶೆಟ್ರು ಮತ್ತು VR ನಾಯ್ಕ ಇದ್ದಾರೆ. ಅವರಿಗೇನೆಂದರೆ ಈಗ 50ನೇ ವರ್ಷ ಸುವರ್ಣ ಸಂದರ್ಭದಲ್ಲಿ ಅವರಿಗೊಂದು ಖುಷಿ ಆಗ್ತದೆ. ಯಾಕಂದರೆ ನಾವು ಕಟ್ಟಿದ ಸಂಸ್ಥೆ 50 ವರ್ಷದಲ್ಲಿ ಇಷ್ಟು ಚೆಂದ ಆಗ್ತದಂತ ಒಂದು ಅವರಿಗೆ ಕೂಡ ಒಂದು ಈ ಪ್ರಾಯದಲ್ಲಿ, ಯಾಕಂದರೆ ಅವರಿಗೆ ಉಳಿದಂದ್ರೆ 2 ಮಾತ್ರ ಈಗ ನಮ್ಮ ಇದರಲ್ಲಿ, ಅವರಿಗೆ ಕೂಡ ಒಂಥರ ಉತ್ತೇಜನ ಆಗ್ತದೆ. ಅದಕ್ಕೆ ಬೇಕಾಗಿ ನಾವು ಆದಷ್ಟು ಅವರ ಆಶೀರ್ವಾದದಲ್ಲಿ, ಅವರ ಹಿರಿಯತ್ವದಲ್ಲಿ ನಾವು ಮಾಡ್ತಿದ್ದೇವೆ ಆ ಕೆಲಸವನ್ನು. ವಾಹನ ಚಲಾಯಿಸಬೇಕೆನ್ನುವ ಕನಸಿರೋರಿಗೆ ಸುವರ್ಣಾವಕಾಶ. ಅತ್ಯಂತ ರಿಯಾಯಿತಿ ದರದಲ್ಲಿ ಇನ್ಶೂರೆನ್ಸ್, ಡ್ರೈವಿಂಗ್ ಕ್ಲಾಸ್ ಸೇರೋರಿಗೆ ಆಫರ್ಗಳ ಸುರಿಮಳೆ, ಮಹಿಳೆಯರಿಗೆ ಮಹಿಳೆಯರಿಂದಲೇ ಚಾಲನಾ ತರಬೇತಿ. ಸಾರಥಿ ಮೋಟಾರ್ ಡ್ರೈವಿಂಗ್ ಸ್ಕೂಲ್, ಕಾಲೇಜ್ ರಸ್ತೆ, ಉಜಿರೆ. ಸಂಪರ್ಕಿಸಿ 9663606966, 8792894116, 9108317116. ಬನ್ನಿ, ಭೇಟಿ ಕೊಡಿ. ವಿಶೇಷ ಆಫರ್ಗಳೊಂದಿಗೆ ಜರ್ನಿ ಶುರು ಮಾಡಿ.